ಒಕೆತುರು ಬದ್ರಿಯಾ ಜುಮಾ ಮಸೀದಿಯ ಅಧೀನದಲ್ಲಿರುವ ನೂರುಲ್ ಇಸ್ಲಾಂ ಮದ್ರಸಾ ಪ್ರಥಮ ಮಹಡಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೆಎ ಮಹಮ್ಮದುಲ್ ಪೈಸೆ ವಾಲೆಮುಂಡೋವು ನೂತನ ಕಟ್ಟಡ ಮತ್ತು ಹೈಮಾಸ್ಕ್ ದೀಪವನ್ನು ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಅಬ್ಬಾಸ್ ಕರಾವಳಿ, ಖಾದರ್ ಸೂಪರ್, ಹಮೀದ್ ಸಿಎಚ್, ಹನೀಫ್ ಬೆಡಿಯೂರು, ಇಸ್ಮಾಯಿಲ್ ಸೂಪರ್, ಅಶ್ರಫ್ ಜೆ, ಅಬುಬಕರ್ ಗಲ್ಲಿ, ಶರೀಫ್ ಗಲ್ಲಿ, ನಬೀಲ್ ಒಕೆತೂರು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಬದ್ರಿಯಾ ಜುಮಾ ಮಸೀದಿಯ ಖತೀಬ್ ಮಸೀದ್ ಕಾಮಿಲ್ ಸಕಾಫಿ, ಸದರ್ ಸ್ವಾದಿಕ್ ಸಕಾಫಿ, ಅಬ್ಬಾಸ್ ದಾರಿಮಿ ಕೆಲಿಂಚಾ, ಇಬ್ರಾಹಿಂ ಸಕಾಫಿ ಕೊಡಂಗೆ, ಅಬ್ಬಾಸ್ ಮದನಿ ವಿಟ್ಲ, ಸುಲೈಮನ್ ಸಕಾಫಿ, ಮಸೀದಿ ಅಧ್ಯಕ್ಷ ಹಮೀದ್ ಲಕ್ಸೂರಿ, ಕಾರ್ಯದರ್ಶಿ ಇಕ್ಬಾಲ್ ತೌಸಿಫ್ ಮಾಸ್ಟರ್, ಹನೀಫ್ ಎಂಜಿನಿಯರ್, ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯ ಹಸೇನರ್ ನೆಲಿಗುಡ್ಡೆ, ಕುಂಜೆ ಹಾಜಿ ಉರುಮಣೆ, ರಾಜಿಕ್ ಕೆಲಿಂಜಾ ಕಾರ್ಸ್, ಮುಬಿನ್ ಸಾಹೇಬ್ ವಿಟ್ಲ, ಬಶೀರ್ ಸೂಪರ್, ನೂರುಲ್ ಇಸ್ಲಾಂ ಮದ್ರಸಾ ಕಮಿಟಿ ಅಧ್ಯಕ್ಷ ಇಸ್ಮಾಯಿಲ್ ಸೂಪರ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.